ಮಂಗಳೂರಿನ ಜನತೆಗೆ ಅತ್ಯಾಧುನಿಕ ಹಾಗೂ ಐಷಾರಾಮಿ ಜೀವನ ಶೈಲಿಯನ್ನ ಪರಿಚಯಿಸುವ ನಿಟ್ಟಿನಲ್ಲಿ ಮುಕುಂದ್ ರಿಯಾಲಿಟಿ ಸಂಸ್ಥೆಯ ಮಹತ್ವಾಕಾಂಕ್ಷೆಯ ಯೋಜನೆಯಾದ ಕೇದಾರ್ ಹೈ ಲಿವಿಂಗ್ ಲಕ್ಸುರಿ ಹೋಮ್ಸ್ ನೂತನ ವಸತಿ ಸಮುಚ್ಚಯದ ಉದ್ಘಾಟನಾ ಸಮಾರಂಭವು ಮಂಗಳೂರು ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಸಂಪರ್ಕ ರಸ್ತೆಯ ದೇರೆಬೈಲ್ನಲ್ಲಿ ಅದ್ದೂರಿಯಾಗಿ ನೆರವೇರಿತು. ನೂತನ ವಸತಿ ಸಮುಚ್ಚಯವನ್ನು ಮಂಗಳೂರು ಮಹಾನಗರ ಪಾಲಿಕೆಯ ಮಾಜಿ ಮೇಯರ್ ಶಶಿಧರ್ ಹೆಗ್ಡೆ, ಭೂಮಾಲಕರಾದ ಎಲಿಯಾಸ್ ಸಂಕ್ಸಿಸ್ ಸೇರಿದಂತೆ ಕಾರ್ಯಕ್ರಮದಲ್ಲಿದ್ದ ಇತರ ಗಣ್ಯರು ಜಂಟಿಯಾಗಿ ರಿಬ್ಬನ್ ಕತ್ತರಿಸಿ ದೀಪ ಪ್ರಜ್ವಲಿಸುವ ಮೂಲಕ ಅಧಿಕೃತವಾಗಿ ಚಾಲನೆ ನೀಡಿದ್ರು. ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಯಾಗಿ ಭಾಗವಹಿಸಿ ಮಾತನಾಡಿದ ಮಾಜಿ ಮೇಯರ್ ಶಶಿಧರ್ ಹೆಗ್ಡೆ, ಮಂಗಳೂರು ನಗರದ ಸರ್ವಾಂಗೀಣ ಅಭಿವೃದ್ಧಿಯಲ್ಲಿ ಬಿಲ್ಡರ್ಸ್ಗಳ ಪಾತ್ರ ಅತ್ಯಂತ ದೊಡ್ಡದಿದೆ. ನಗರದಲ್ಲಿ ತಲೆ ಎತ್ತುತ್ತಾ ಇರುವ ಇಂತಹ ಅತ್ಯಾಕರ್ಷಕ ಮತ್ತು ಸುಸಜ್ಜಿತ ವಸತಿ ಸಮುಚ್ಚಯಗಳು ಮಂಗಳೂರಿನ ಸೌಂದರ್ಯವನ್ನ ಮತ್ತಷ್ಟು ಹೆಚ್ಚಿಸ್ತಾ ಇದೆ ಎಂದು ಹೇಳಿದರು. ಇನ್ನು ಮುಕುಂದ್ ರಿಯಾಲಿಟಿ ಸಂಸ್ಥೆಯ ಶ್ರಮವನ್ನ ಶ್ಲಾಘಿಸಿದ ಅವರು, ಕಳೆದ ಕೆಲವು ವರ್ಷಗಳಿಂದ 3 ಯುವಕರ ತಂಡ ಜೊತೆಗೂಡಿ ಮುಕುಂದ್ ರಿಯಾಲಿಟಿ ಮೂಲಕ ಅತ್ಯುತ್ತಮ ಕಟ್ಟಡಗಳನ್ನು ನಿರ್ಮಿಸ್ತಾ ಇದೆ. ಇವರ ಈ ಪರಿಶ್ರಮ ಮತ್ತು ಕಾರ್ಯವೈಖರಿ ಮಂಗಳೂರಿನಂತಹ ವೇಗವಾಗಿ ಬೆಳೀತಾ ಇರುವ ನಗರಕ್ಕೆ ಅತ್ಯಂತ ಪೂರಕವಾಗಿದೆ. ಗುರುದತ್ತ ಹಾಗೂ ಅವರ ಸ್ನೇಹಿತರ ತಂಡದಿಂದ ಮುಂಬರುವ ದಿನಗಳಲ್ಲಿ ಇಂತಹ ಇನ್ನಷ್ಟು ಜನಸ್ನೇಹಿ ಮತ್ತು ಗುಣಮಟ್ಟದ ಯೋಜನೆಗಳು ಮೂಡಿಬರಲಿ ಎಂದು ಶುಭ ಹಾರೈಸಿದರು. ಕಾರ್ಯಕ್ರಮದಲ್ಲಿ ಚೇತನ್ ನಾಯಕ್ ಅಂಡ್ ಅಸೋಸಿಯೇಟ್ಸ್ ಸಂಸ್ಥಾಪಕರಾದ ಚೇತನ್ ನಾಯಕ್, ಚೀಫ್ ಆರ್ಕಿಟೆಕ್ಟ್ ಸುರೇಶ್ ಪೈ, ಮುಕುಂದ್ ರಿಯಾಲಿಟಿ ಸಂಸ್ಥೆಯ ಮ್ಯಾನೇಜಿಂಗ್ ಪಾರ್ಟ್ನರ್ಸ್ಗಳಾದ ಗುರುದತ್ತ ಶೆಣೈ, ಮಹೇಶ್ ಶೆಟ್ಟಿ ಹಾಗೂ ಮಂಗಳದೀಪ್ ಎಆರ್ ಸೇರಿದಂತೆ ಹಲವು ಗಣ್ಯರು, ಗ್ರಾಹಕರು ಮತ್ತು ಹಿತೈಷಿಗಳು ಉಪಸ್ಥಿತರಿದ್ದರು. ಎಂಕುಲು ಪ್ರತಿ ಫ್ಲೋರ್ಗಳ ಪೋಯ ಒಂದು ಟಾಪ್ ಫ್ಲೋರ್ ಒಂದು ಸ್ವಿಮ್ಮಿಂಗ್ ಪೂಲ್ ಆವಡು ಬೊಕ ಇಡೀ ಮ್ಯಾಂಗ್ಳೂರ್ದ ವ್ಯೂಸ್ ಸ್ಪೆಷಲಿ ಪೋರ್ಟ್ ಸೈಡ್ ಆವಡು ಮ್ಯಾಂಗ್ಳೂರ್ ಸಿಟಿ ಸೈಡ್ ಆವಡು ಲೆಫ್ಟ್ ರೈಟ್ 4 ಮೆಟ್ಲ ತುಯರ ಒಂಜಿ ತಿಕ್ಕುಡು. ಮಂಗಳೂರು ಅಭಿವೃದ್ಧಿ ಹೊಂದುತ್ತಿರುವಂತಹ ಸಂದರ್ಭದಲ್ಲಿ ಕಾವೂರು ಕ್ರಾಸ್ ನಮ್ಮ ಕೆಎಸ್ಆರ್ಟಿಸಿಯಿಂದ ನಮ್ಮ ಕಾವೂರು ರಸ್ತೆ ಈಗಾಗಲೇ ಬಿಜಿ ಕಾಫಿ ಕಾರ್ಡ್ ಮತ್ತು ಗುಂಡಿಕಾನ್, ಪ್ರಸ್ತುತ ಕೊಂಚಾಡಿ ಮತ್ತು ದೇರೆಬೈಲ್ ಈ ಪ್ರದೇಶ ಬಹಳಷ್ಟು ಅಭಿವೃದ್ಧಿಯನ್ನು ಹೊಂದುತ್ತಿದೆ. ಯಾಕೆಂದ್ರೆ ಮಂಗಳೂರು ಮಹಾನಗರ ಪಾಲಿಕೆಯಲ್ಲಿ ಈ ರಸ್ತೆಗೆ ಒಂದು ಬಹಳಷ್ಟು ಮಹತ್ವವನ್ನು ನಾವು ಕೊಟ್ಟಿದ್ದೇವೆ. ಇದು
60 ಫೀಟ್ ಅಗಲೀಕರಣದ ಜೊತೆಗೆ ಎರಡೂ ಕಡೆಗಳಲ್ಲಿ ಚತುಷ್ಪಥ ಕಾಂಕ್ರೀಟೀಕರಣದ ರಸ್ತೆಯನ್ನು ನಾವು KSRTC ಇಂದ ಕಾವು ತನಕ ಈಗಾಗಲೇ ಮಾಡಿದ್ದೇವೆ. ಒಂದು ರೀತಿಯಲ್ಲಿ ನಮ್ಮ ಮಂಗಳೂರು ನಗರದ ಬೆಳವಣಿಗೆಗೆ ಇಲ್ಲಿನ ಬಿಲ್ಡರ್ನವರು ಪ್ರಮುಖ ಕಾರಣಕರ್ತರಾಗಿದ್ದಾರೆ. ಅದೇ ರೀತಿ ನಮ್ಮ ಪ್ರಸ್ತುತ ಕೆಲವೊಂದು 4-5 ವರ್ಷಗಳಿಂದ ಗುರುದತ್ತರವರು ಒಂದು ಉತ್ತಮ ರೀತಿಯ ಒಂದು ವಿನ್ಯಾಸದ ಉತ್ತಮ ಗುಣಮಟ್ಟದ ವಸತಿ ಗೃಹ ವಾಣಿಜ್ಯ ಕಟ್ಟಡಗಳನ್ನು ನಮ್ಮ ನಗರಕ್ಕೆ ಕೊಡ್ತಾ ಇದ್ದಾರೆ. ಅದೇ ರೀತಿ ಅವರ ವಸತಿ ಗೃಹಗಳನ್ನು ನಾನು ಎಲ್ಲ ವಸತಿ ಗೃಹಗಳ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದೇನೆ. ಮಾಲೆಮರ್ನಲ್ಲಿರ್ಬೋದು, ಕಾಪಿಕಾಡ್ನಲ್ಲಿರ್ಬೋದು, ಈಗ ಕೊಟ್ಟಾರ ವಸತಿಯಲ್ಲಿ, ಅದೇ ರೀತಿ ಈಗ ಕೊಟ್ಟಾರದಲ್ಲಿ ಸಹ ಒಂದು ವಸತಿ ಗೃಹ ಆಗ್ತಾ ಇದೆ. ನಿಜವಾಗಿಯೂ ಒಂದು ಯುವಕರಿಗೆ ಮಾದರಿಯಾದಂಥ ರೀತಿಯಲ್ಲಿ ಅವರು ತಮ್ಮ ಸಂಸ್ಥೆಯನ್ನು ಬೆಳೆಸಿದ್ದಾರೆ. ಅದೇ ರೀತಿ ಇವತ್ತು ಈ ಕೇದಾರ್ ವಸತಿ ಗೃಹದಲ್ಲಿ ವಾಸ ಮಾಡತಕ್ಕಂಥವರಿಗೆ ಒಂದು ರೀತಿಯಲ್ಲಿ ಉತ್ತಮ ಕಟ್ಟಡದ ಜೊತೆಗೆ ಉತ್ತಮವಾದಂತಹ ಸಾರ್ವಜನಿಕ ಮೂಲಭೂತ ಸೌಕರ್ಯ ಇಲ್ಲಿದೆ. ಪ್ರಾಮುಖ್ಯವಾಗಿ ಅವರು ವಾಸ ಮಾಡಿದ ನಂತರ ಅವರಿಗೆ ಯಾವುದೇ ಸಮಸ್ಯೆಗಳು ಬರಬಾರದು. ಉತ್ತಮ ಕಟ್ಟಡದೊಂದಿಗೆ ಮಹಾನಗರ ಪಾಲಿಕೆಯಿಂದ ನೀರಿನ ವ್ಯವಸ್ಥೆ, ಉತ್ತಮವಾದಂಥ ನೀರಿನ ವ್ಯವಸ್ಥೆ ಇದೆ, ಒಳಚರಂಡಿಯ ವ್ಯವಸ್ಥೆ ಇದೆ, ಉತ್ತಮವಾದಂತಹ ರಸ್ತೆ ವ್ಯವಸ್ಥೆ ಇದೆ. ಅದೇ ರೀತಿ ಈ ಪರಿಸರದಲ್ಲಿ ಒಂದು ಉತ್ತಮವಾದಂತಹ ಹಿಂದಿನ ಒಂದು ದೇವಸ್ಥಾನ ಇದೆ. ಇಲ್ಲಿಯ ಪಕ್ಕದಲ್ಲಿ ಬೇರೆ ಚರ್ಚಿ ಇದೆ ಮತ್ತು ಶಾಲೆ ಇದೆ, ಕಾವೂರು ಮಾರ್ಕೆಟ್ ಇದೆ. ಅದರಿಂದಾಗಿ ಎಲ್ಲ ರೀತಿಯಲ್ಲಿ ಈ ಪ್ರದೇಶ ಸಾರ್ವಜನಿಕರಿಗೆ ಉತ್ತಮವಾದ ಕಟ್ಟಡದಲ್ಲಿ ವಾಸ ಮಾಡತಕ್ಕಂಥ ಒಂದು ಯೋಗ ಖಂಡಿತವಾಗಿ ಈ ಕಟ್ಟಡದಲ್ಲಿ ವಾಸ ಮಾಡತಕ್ಕಂಥವರಿಗೆ ಇದೆ. ಅದರಿಂದಾಗಿ ಮುಂದಿನ ದಿನಗಳಲ್ಲಿ ಕೇದಾರ್ ಸಂಸ್ಥೆಯ ಮೂಲಕ ಇನ್ನೂ ಹೆಚ್ಚಿನ ಕಟ್ಟಡಗಳು ಮಂಗಳೂರು ನಗರದಲ್ಲಿ ಬರಲಿ, ನಮ್ಮ ಗ್ರಾಹಕರಿಗೆ ಉತ್ತಮವಾದಂಥ ಸೇವೆಯನ್ನು ನೀಡುವಂಥ ಶಕ್ತಿಯನ್ನು ಗುರುದತ್ತರವರ ಮಿತ್ರರಿಗೆ ನೀಡುವಂತೆ ಆಗಲಿ. ಧೈರ್ಯ ಏನಂದ್ರೆ ಅವರು ಕಂಪ್ಲೀಟ್ ಮಾಡ್ತಾರೆ, ಏನು ಹೇಳ್ತಾರೆ ಅದಕ್ಕಿಂತ ಜಾಸ್ತಿ ಕೊಡ್ತಾರೆ ಮತ್ತು ಯಾವುದೇ ಒಂದು ಡಿಸ್ಪ್ಯೂಟ್ ಬರಲಿಕ್ಕೆ ಬಿಡುದಿಲ್ಲ. ಹಾಗೆ ನೀವು ಇಲ್ಲಿ ಒಂದು ಇದಿದೆ, ಯಾರೆಲ್ಲ ಬಿಲ್ಡರ್ ಅನ್ನು ನಂಬುವುದಂತ ಜನರು ಇಲ್ಲಿ NRIಗಳು ಜಾಸ್ತಿ ಇರುವಂತದ್ದು. NRI ನಾನು ಕೂಡ NRI ಈಗಲೂ ಕೂಡ ದುಬೈ ಇಲ್ಲಿದ್ದೇನೆ, ನಾನು ಅದಕ್ಕೆ ಹೋಗ್ತೇನೆ ಬರ್ತೇನೆ. ಆದ್ರೆ ಒಂದು ಸಲ ಒಂದು ಟ್ರಸ್ಟ್ ತಪ್ಪಿದ್ರೆ ಯಾರು ಮತ್ತು ರೆಡಿ ಇಲ್ಲ. ಅದಕ್ಕೆ ಅವ್ರು ಏನ್ ಹೇಳ್ತಂದ್ರೆ ಎಷ್ಟು ಅವರಿಗೆ ಸೆಟ್ಸ್ಬೇಕಿಲ್ಲ, ಎಷ್ಟು ಕೊಟ್ಟರು ಕೂಡ ಇನ್ನೂ ಕೊಡ್ಬೇಕು ಎಲ್ಲ ಕೊಡ್ಬೇಡಿ ಸರ್ ಸಾಕು. ಆದ್ರೆ ನೀವು ತುಂಬಾ ಚೆನ್ನಾಗಿ ಮಾಡಿದ್ರಿ. ನಿಮಗೆ ಮೂವರಿಗೂ ಕೂಡ ಮತ್ತು ನಿಮ್ಮ ಎಲ್ಲ ಸ್ಟಾಫ್ಗಳಿಗೆ ಮತ್ತು ಇಲ್ಲಿ ಕೆಲಸ ಮಾಡಿದಂತ ಎಲ್ಲರಿಗೆ ಮತ್ತು ನನಗೆ ಸಹಕಾರ ಕೊಟ್ಟ ನಿಮಗೆ ಎಲ್ಲರಿಗೂ ಧನ್ಯವಾದಗಳು ಅಂತ ಹೇಳುತ್ತಾ, ನಮ್ಮ ಇಲಿಯಾಸ್ ಸಂಕೇಶ್ ಅವರು ಹೇಳಿದಾಗೆ ಎಲ್ಲ ಗ್ರಾಹಕರಿಗೆ ಸಮಾಧಾನ ಆಗುವ ಹಾಗೆ, ಸಮಾಧಾನ ಆಗುವಂತದ್ದು ಎಲ್ಲರಿಗೂ ಆಸೆಯಲ್ಲಿ ಮಾಡಿರುವಂತಹ ಒಂದು ಮನೆ ಆಗಿರ್ತದೆ. ನಮ್ಗೆ ಆಸೆ ಬಿಲ್ಡರ್ ನಾವು ಪ್ರತಿ ವರ್ಷ 100 ಮನೆ ಮಾಡ್ತೇವೆ, 150 ಮನೆ ಮಾಡ್ತೇವೆ. ಬಟ್ ತಗೊಳ್ಳುವವರಿಗೆ 25 ವರ್ಷದ ದುಡಿಮೆ ಹಾಕಿರ್ತಾರೆ, ಇನ್ನು ಬರುವ 25 ವರ್ಷದ. ಸೊ ಅದನ್ನು ನೋಡುವಾಗ ನಮ್ಗೆ ಅದರದ್ದು ವ್ಯಾಲ್ಯೂ ಗೊತ್ತಿರುತ್ತೆ, ಅವ್ರು ಎಷ್ಟು ಪ್ರೀತಿಯಿಂದ ಮಾಡ್ತಿದ್ದಾರೆ, ಎಷ್ಟು ಅದೇ ರೀತಿಯ ಪ್ರೀತಿ ಅವರು ನಮ್ಗೆ ರಿಟರ್ನ್ ಆಗಿ ಕೊಡ್ತಾರೆ. ಅದರಿಂದಾಗಿ ನಾವು ವರ್ಷ ಬೆಳೀತಿದ್ದೇವೆ. 19 ಮನೆಯನ್ನು ಸ್ಟಾರ್ಟ್ ಮಾಡಿದಂತ ಪ್ರಾಜೆಕ್ಟ್ 2014ರಲ್ಲಿ, ಇವತ್ತು 2025ರಲ್ಲಿ 250 ಮನೆ ಮಾಡುವಂತಹ ಧೈರ್ಯ ಸಾಹಸಕ್ಕೆ ಕೈ ಹಾಕಬೇಕಾದ್ರೆ ಎಲ್ಲರ ಸಹಕಾರ ಇದೆ ಇದರಲ್ಲಿ. ಈ ಪ್ರಾಜೆಕ್ಟ್ ಅಲ್ಲಿ ಎಸ್ಪೆಷಲಿ ಇಲಿಯಾಸ್ ಸಂಕೇಶ್ ಅವರು ಹೇಳಿದಾಗೆ ನಮ್ಮ ಅಡ್ವೊಕೇಟ್ ಅವರ ಹತ್ರ ನಾನು ಮೊನ್ನೆ ಹೋಗಿದ್ದೆ, ಪ್ರಾಜೆಕ್ಟ್ ಕಂಪ್ಲೀಷನ್ ಆಗಿದೆ, ಇನ್ನು ನೆಕ್ಸ್ಟ್ ಹ್ಯಾಂಡಿಂಗ್ ಓವರ್ ಎಲ್ಲ ಇದೆ ಅಂತ ಹೇಳಿ. ಡೇ 1 ನಮಗೆ ಒಂದು ಸಿಗ್ನೇಚರ್ ಹಾಕಿದ ದಿನದಿಂದ ಇವತ್ತು ತನಕ ನಾವು ಲ್ಯಾಂಡ್ ಓನರ್ ಮುಖ ನೋಡ್ಲಿಲ್ಲ, ಅವರು ಹೇಗೆ ಸಮಾಧಾನದಲ್ಲಿ ಇದ್ದಾರಲ್ಲ ಅಂತ. ಅಂದ್ರೆ ನಮ್ಗೆ ಆ ರೀತಿ ಒಂದೇ ಒಂದು ಡಿಸ್ಪ್ಯೂಟ್ ಬರಲಿಲ್ಲ, ಲಾಯರಿಗೆ ಸಮೇತ ಒಂದು ಸಮಾಧಾನ ಎಲ್ಲ ಚಂದದಲ್ಲಿ ಆಗಿದೆ ಅಂತ ಹೇಳಿ. ಸೊ ಅದೇ ರೀತಿ ನಾವು ಎಲ್ಲ ವಿಷಯದಲ್ಲಿ ಒಂದು ಸಕ್ಸಸ್ಫುಲ್ ಮಾಡ್ಲಿಕ್ಕೆ ತುಂಬಾ ಜನ ರೈತರಲ್ಲಿ ಕೊಡುಗೆ ಇದೆ. ನಮ್ಮ ಒಂದು MGM ರಿಯಾಲಿಟಿ ಅಂತ ನಮ್ಗೆ ಹೆಸರು ಸಿಗ್ತಾ ಇದೆ. ಇದು ನಾವೊಂದು ಎದುರಲ್ಲಿ ಫೇಸ್ ಆಗಿದ್ದೇವೆ ಮಾತ್ರ ವಿನ ಎಲ್ಲ ರೈತರಲ್ಲಿ ಬಂದು ಸಪೋರ್ಟ್ ಕೊಟ್ಟು ಮಾಧ್ಯಮ ಮಿತ್ರರು ಸಹ ನಮ್ದು ರೆಜಿಮೆಂಟ್ ಇವರು ಅವರಿದ್ದಾರೆ. ಪ್ರತಿ ಆ ಟೈಮಲ್ಲಿ ಅವರನ್ನು ಅವಧಿತು ಸರಿ ಅವಧಿಸಿಲ್ಲ. ಆ ರೀತಿಯ ಒಂದು ಚಿಕ್ಕ ವಿಷಯನೇ ಇರ್ಬೋದು, ಒಂದು ಯಾರಿಗೆ ಸಮಸ್ಯೆ ಆಗ್ತಿದೆ ನಮ್ಮವರೇ ಅಂತಲೇ ಹೇಳಿ ಅವರು ನಮಗೆ ಒಂದು ಅಭಿಪ್ರಾಯ ಕೊಡ್ತಾರೆ, ಒಂದೊಂದು ಸರಿ ಆಗಲಿ ತೂಲೆ ಅಂತೇಳಿ. ಸೊ ಅದನ್ನು ಕೇಳಿ ನಾವು ರಿಸೆಪ್ಟಿವ್ ಆಗಿದ್ದೇವೆ, ಅದರಿಂದಾಗಿ ಎಲ್ಲರ ಸಹಕಾರ ಸಿಗುತ್ತೆ. ಅದನ್ನ ನಾವು ಇನ್ನೂ ಸಹ ಇಂಪ್ರೂವ್ ಮಾಡಿ ಇಲಿಯಾಸ್ ಸಂಕೇಶ್ ಅವರ ಜೊತೆಗೆ ಮಾತಾಡ್ತಿರುವಾಗ ನಮಗೆ ಸಿಗೋದ್ರಲ್ಲಿ ನಮಗೆ ಸ್ಯಾಟಿಸ್ಫ್ಯಾಕ್ಷನ್ 100% ಇದೆ. ನಾವು ಕೊಡೋದ್ರಲ್ಲಿ
ಇದೇ ಕಾರಣದಿಂದ ನಮ್ಮ ಸ್ಟಾಫ್ ಆಗಲಿ, ನಮ್ಮ ಎಲ್ಲರೂ ಈವನ್ ಕನ್ಸಲ್ಟೆಂಟ್ಸ್ ಎಲ್ಲರೂ ಹೇಗೆ ಬೆಟರ್ ಮಾಡೋದಂತಲೇ ಉದ್ದೇಶದಿಂದ ಇನ್ನೊಂದು ಒಳ್ಳೇದು ಮಾಡ್ತಿದ್ದೇವೆ. ಇದಕ್ಕಿಂತ ದೊಡ್ಡ ಪ್ರಾಜೆಕ್ಟ್ ಕೈ ಹಾಕ್ತಿದ್ದೇವೆ, ನಿಮ್ಮೆಲ್ಲರ ಸಹಕಾರ ಇರುತ್ತೆ ಅಂತ ನಮಗೆ ಗೊತ್ತಿದೆ. ಸಾಧಾರಣವಾಗಿ ನಮ್ಮಲ್ಲಿ ಮಂಗಳೂರಿನಲ್ಲಿ ದೊಡ್ಡ ದೊಡ್ಡ ಬಿಲ್ಡರ್ ಇದ್ದಾರೆ, ಎಲ್ಲ ಸೀನಿಯರ್ಸ್ ಇದ್ದಾರೆ. ಯಂಗ್ಸ್ಟರ್ ಬರುವಾಗ ಒಂದೇ ಆಲೋಚನೆ ಮಾಡೋದು, ಹೇಗೆ ರೇಟ್ ಕಮ್ಮಿ ಮಾಡಿ ಅವರೊಟ್ಟಿಗೆ ಕಾಂಪೀಟ್ ಮಾಡಿ ಏನಾದರೂ ಒಂದು ಮಾಡಿ ಬಿಲ್ಡಿಂಗ್ ಮಾಡಬೇಕು ಅಂತ. ಆದರೆ ಮಂಗಳೂರಿಗೆ ಇವತ್ತೊಂದು ಹೊಸತನ್ನು ಪರಿಚಯಿಸುವುದು, ಅದಕ್ಕೆ ಬೇಕಾಗಿ ನಮ್ಮ ಗುರು ಮತ್ತು ಅವರ ಟೀಮು ಬೇಕಾದ್ರೆ ಯುರೋಪಿಗೆ ಹೋಗಿ ಬರ್ತಾರೆ, ಅಮೆರಿಕಕ್ಕೆ ಹೋಗಿ ಬರ್ತಾರೆ. ಅವರದ್ದು ಒಂದೇ ಇರೋದು, ನಾವು ಇನ್ನೆಂತ ಕೊಡ್ಬೋದು, ಹೊಸತನ್ನು ಎಂತ ಕೊಡ್ಬೋದು ಅಂತ. ಬಹುಶಃ ಇದು ನಾನು ಮಾತ್ರ ಹೇಳುದಲ್ಲ, ಅವರ ಫಸ್ಟ್ ಪ್ರಾಜೆಕ್ಟ್ ಇಂದ ನೀವು ಇವತ್ತಿನ ಈ ಪ್ರಾಜೆಕ್ಟ್ ಮಾಡಿ ಬಂದ್ರೆ ಅದರಲ್ಲಿ ಏನಾದರೂ ಒಂದು 5-10 ವಿಷಯಗಳು ಹೊಸತಿರ್ತದೆ. ಸೊ ಈ ಹೊಸತನ್ನು ಮಂಗಳೂರಿಗೆ ಪರಿಚಯಿಸಿ ಅವರ ಗ್ರಾಹಕರಿಗೆ ಹೊಸತನ್ನು ಕೊಡುವ ನಿಟ್ಟಿನಲ್ಲಿ ಒಂದು ಕಂಟಿನ್ಯೂಲಿದ್ದಾರೆ. ಅವರು ಕಮರ್ಷಿಯಲ್ ಅಶೋಕ್ ಆಗಲಿ, ಅಜಂತ ಆಗಲಿ, ರುದ್ರಾಕ್ಷ ಆಗಲಿ, ಕೇದಾರ್ ಆಗಲಿ, ಯಾವುದೇ ಒಂದು ಪ್ರಾಜೆಕ್ಟ್ ಮಾಡುವಾಗ ಸಂಪೂರ್ಣವಾಗಿ ಅದನ್ನು ಏನು ನಾವು ಹೊಸ ಕೊಡ್ಬೋದು. ಒಂದು ಎರಡನೇದು ಏನಂತ ಹೇಳಿದ್ರೆ, ನಾನು ಅವರ ಒಂದು ಸಣ್ಣ ಗ್ರಾಹಕ ಕೂಡ ನಾನು ನೋಡಿದ್ದು 2 ವಿಷಯ. ಒಂದು, ಅವರು ಏನು ಕಮಿಟ್ ಮಾಡ್ತಾರೆ ಸ್ಟಾರ್ಟಿಂಗ್ ಅಲ್ಲಿ ಅದಕ್ಕಿಂತ ಒಂದು 20% ಹೆಚ್ಚಿನ ಫೆಸಿಲಿಟೀಸ್ ಅವರು ಕೊಡ್ತಾರೆ, ಬಾಕಿದವರಿಗೆ ಲಾಸ್ಟ್ಗೆ ಕಾಂಪ್ರಮೈಸ್ ಮಾಡೋದಿಲ್ಲ. ಎರಡನೇದು, ಒಂದು ಕಟ್ಟಡ ಮಾರಿ ಹೋದ ಮೇಲೆ ಸಹ ಅದರಲ್ಲಿ ಏನಾದರೂ ಸಮಸ್ಯೆ ಇದ್ರೆ, ಸಣ್ಣ ಪುಟ್ಟ ಸಮಸ್ಯೆಗಳು ಬರ್ತದೆ, ಬರೋದಿಲ್ಲ ಅಂತ ಹೇಳಲಿಕ್ಕೆ ಆಗುದಿಲ್ಲ. ಅಥವಾ ಅದರ ಮೇಂಟೆನೆನ್ಸ್ ಇರಲಿ, ಅದರ ಒಂದು ಚಂದ ಒಂದು ಉಳಿಸುವುದರಲ್ಲಿ ಆಗಲಿ, ಅವರು ಮಂಚೂರಿನಲ್ಲಿ ಇದ್ದು ಬಿಟ್ಟು ಮುಂದೆ ನಿಂತು ಅದಕ್ಕೆ ಸೊಲ್ಯೂಷನ್ ಮಾಡಿ 5 ವರ್ಷ ಆಗಲಿ 6 ವರ್ಷ ಆಗಲಿ ಅವರು ಅದಕ್ಕೆ ಒಂದು ಸೇವೆಯನ್ನು ನೀಡ್ತಾರೆ. ಹೀಗೆ ನಮ್ಮ MGM ಗುರುದತ್ತಿಯವರ ಒಳಗ ನಮಗೆ ಮಂಗಳೂರು ಇನ್ನೂ ಹೆಚ್ಚಿನ ಒಂದು ಪ್ರಾಜೆಕ್ಟ್ಗಳನ್ನು ತಂದು ಹೊಸತನ್ನು ಪರಿಚಯಿಸಿ ಹಾಗೂ ನಮ್ಮ ಗ್ರಾಹಕರಿಗೆ ಹಾಗೂ ಮುಂದಿನ ಲ್ಯಾಂಡ್ ಓನರ್ಗಳಿಗೆ ಕೂಡ ತುಂಬಾ ಒಂದು ಅನುಕೂಲ ಆಗಲಿ.